ಆ ಆ
ತ್ರಿಪುರರನ್ನು ಸುಟ್ಟವರು ತ್ರಿಪುರರನ್ನು ಸುಟ್ಟವರಿಗೆ ಚಮರೆ ಭಸ್ಮಾಸುರನಿಗೆ ಹೆದರಿ ಓಡಿದ್ದಲ್ಲ ಮತ್ತೇನು ಈ ಈಶನ ವರದ ಮಹಿಮ ಅಷ್ಟಿರುವುದರಿಂದ ಆ ವರಕ್ಕೆ ಹೆದರಿದಂತೆ ನಟಿಸಬೇಕಾಯಿತು. ಅದಲ್ಲದಿದ್ರೆ ಇದು ತಾರಕಾಕ್ಷ ಕಮಲಾಕ್ಷ ವಿದ್ಯುತ್ಮಲಿ ಎನ್ನುವ ಮೂವರು ದಾನವರು ಅಂತರಿಕ್ಷದಲ್ಲಿ ಲೋಹದಿಂದಲೇ ಮೂರು ಪುರಗಳನ್ನು ಸೃಷ್ಟಿಸಿ ಪರಾಕ್ರಮದಲ್ಲಿ ತಾವೇ ಹೆಚ್ಚಿನವರು ಎಂದು ಮೆರೆದಾಡುತ್ತಿರುವಾಗ ಆ ತ್ರಿಪುರವನ್ನು ಸಂಹರಿಸಿ ತ್ರಿಪುರಾರಿ ಎಂದು ಬಿರುದು ಪಡೆದಿದ್ದೇನೆ. ಈ ವಿಚಾರ ನನಗೆ ಗೊತ್ತಿಲ್ಲವೋ? ನಿನಗೆ ಇಷ್ಟೆಲ್ಲ ಸತ್ವ ಉಂಟು? ಇನಿತು ಸೈತು ಈಶಾ, ನಿನ್ನಲ್ಲಿ ಇಷ್ಟೆಲ್ಲ ಪರಾಕ್ರಮ ಇರುವುದೇ ಹೌದಾದಲ್ಲಿ ಶೋಣಿತಾಪುರದ ಅರಸನಾದ ಬಾಣಾಸುರನ ಮನೆಯಲ್ಲಿ ಬಾಗಿಲು ಕಾಯುವ ಕಾಯಕ ಮಾಡಿದ್ದೆ. ಅದು ನನಗೆ ಒಬ್ಬ ಕಾಯಕವೇ? ಎಲ್ಲಾರ್ಥ ನೋಡಿ ಬಾಯಿಗೆ ಬಂದಂತೆ ಒದರಬೇಡ. ಬಾಣಾಸುರನು ನನ್ನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ಪರಮೇಶ್ವರ ನೀನು ನಿನ್ನ ಮಡದಿ ಪಾರ್ವತಿ ಅಲ್ಲದೆ ಮಗನಾದ ಗಣಪತಿ ಹಾಗೂ ಸುಬ್ರಹ್ಮಣ್ಯ ನನ್ನ ಮನೆಯಲ್ಲಿ ಕುಲದೇವರಾಗಿರಬೇಕೆಂದು ಪ್ರಾರ್ಥಿಸಿತು. ಆ ಕಾರಣದಿಂದ ಭಕ್ತರ ಇಷ್ಟಾರ್ಥ ನೆರವೇರಿಸಲು ಸುಗ ನಾವು ಆತನ ಮನೆಯಲ್ಲಿ ಕುಲದೇವರಾಗಿದ್ದೇವೆ ಹೊರತು ಬಾಗಿಲು ಕಾಯುವ ಆಳಾಗಿ ನೆನೆಸಿಲ್ಲ. ಈ ವಿಚಾರವನ್ನು ನೀನು ಹೇಳುವರೆಗೆ ನನ್ನನ್ನು ಕೆಣಕಿದ್ರೆ ಆ ಮಾರನನ್ನು ಸುಟ್ಟು ತೆರೆದೆ ನಿನ್ನನ್ನು ದೇಶಿಬಿಟ್ಟು ಎಚ್ಚರಿಕೆ. ಪರಮೇಶ್ವರ, ಮನ್ಮಥನನ್ನು ಸುಟ್ಟಿದವನು ನೀನೆ. ಆದರೆ ದಕ್ಷನ ಮಗಳಾದ ದಾಕ್ಷಾಯಣಿಯು ಯಾಗದಲ್ಲಿ ಮಡಿದ ನಂತರ ಮಾರಿನ ಬಾಧೆಯನ್ನು ತಾಳದೆ ಅಸಾಧ್ಯನಾಗಿ ಕನಕ ಪ್ರತಿಮೆಗಳನ್ನು ಮಾಡಿ ಅವುಗಳನ್ನು ಒಪ್ಪಿಕೊಂಡು ವಿರಹವನ್ನು ಶಮಿಸಿದವನು ನೀನೆಯೋ? ಎಲ್ಲ ಚಾರೆ ಚಾರೆ ಪೂರ್ಣಬೇಡ ಎಲ್ಲಾಚಾರೆ ಬಾಯಿಗೆ ಬಂದಂತೆ ಒದರಬೇಡ. ಈ ಮೀಶ ಮಾಡುವ ಪ್ರತಿಯೊಂದು ಕಾರ್ಯಗಳಿಗೂ ಕಾರಣಗಳಿರುತ್ತವೆ. ಇವೆಲ್ಲ ನಿನ್ನಂತ ಮೂಡಲಿಗೆ ಅರ್ಥೈಸುವುದು ಹೇಗೆ? ನನ್ನ ವಿಕ್ರಮವನ್ನು ನಿಮಗಿಂದ ಬಾಯಿಂದ ಹೇಳುವುದಲ್ಲ, ಕ್ಷಣದಲ್ಲಿ ಉತ್ತರಿಸುತ್ತೇನೆ. ಹೆಣ್ಣಾದ ನೀನು ಪುರುಷರಂತೆ ಲೋಕದೇಶರು ಹೊರಟಿದೆಯಲ್ಲ, ಸ್ವಾರ ಎಂದು ಕೇಸರಿಯಾಗುವುದಿಲ್ಲ. ಸುಮ್ಮನೆ ನನ್ನಲ್ಲಿ ನಿನ್ನ ಪರಾಕ್ರಮ ತೋರಬೇಡ. ಪರಮೇಶ್ವರ, ನಿನ್ನೊಡನೆ ವಾದಿಸಲು ಬಂದವಳು ನಾನಲ್ಲ. ನಿನ್ನ ಪರಾಕ್ರಮ ಎಷ್ಟಿದೆ ಎಂದು ಕಾಲಗಳಲ್ಲಿ ನೀನೇ ತಿಳಿಕೆ ಬಂದಿದ್ದೇನೆ. ನಿನ್ನಲ್ಲಿ ಸರ್ಪ ಇಲ್ಲದಾದರೆ ಈ ಬಾಣವನ್ನು ಖಂಡಿಸು. ಕರದಲ್ಲಿ ತ್ರಿಶೂಲವನ್ನು ಹಿಡಿದಿದ್ದೇನೆ. ಬಾ ಮುಂದೆ, ಎದುರಾಗು. ನುಡಿಗೆ ಮಾಮಿನಿ ಉರವನೇಕ್ಷಿಸಿ ಬೆಚ್ಚಿ ಬೆದರುತ್ತ ಕರವದನವನ್ನು ಬಿಸುಟು ನಿಂತಳು ಶಿರವ ಮಾತಲಿ ಏನೆಂಬೆ ನಾನು ಬುದ್ಧಿ ಈನಳಾದೋ ಏನೆಂಬೆ ನಾನು ಬುದ್ಧಿ ಈನಳಾದೋ ಪ್ರಾಣಕಾಂತ ಈತನಿದನು ತಿಳಿಯಲಾಗಿತ್ತು ಚಾರಾಣಿ ಬಾಲ
ಆಕೆ ಪ್ರಾಯಕ್ಕೆ ಬಂದ ಮೇಲೆ ಆಕೆ ದಿಗ್ವಿಜಯಕ್ಕೆ ತೆರಳುತ್ತಾಳೆ. ಆಕೆ ಯಾರನ್ನ ಯುದ್ಧ ಮಾಡುವಾಗ ಒಂದು ಸ್ಥಳವು ಅಡಗುತ್ತದೆಯೋ ಅವನೇ ಈಕೆಗೆ ಪತಿ ಎಂದು ಹೇಳಿದರಂತೆ. ಅವರೆಂದಂತೆ ಇನ್ನು ನಿಮ್ಮ ಮುಂದೆ ನನಗೆ ಆ ಘಟನೆ ಜರುಗಿತ್ತು. ಪರಮೇಶ್ವರ, ಒಂದೊಮ್ಮೆ ನೀವೇನಾದ್ರೂ ನನ್ನ ಕೈ ಬಿಟ್ಟಿರಂತಾದರೆ ಈ ತಡೆಯಿಂದ ನನ್ನ ಕೊರಳಿಗೆ ಸುತ್ತಿ ನನ್ನ ಪ್ರಾಣವನ್ನು ಶಿವಾರ್ಪಣೆ ಮಾಡುತ್ತೇನೆ. ಕರುಣಿ, ರಕ್ತ ದುಃಖಿಸಬೇಡಿ ಎಸ್. ಮುತ್ತು ಬಾರಿ ಸೋಮ ಸುಂದರಗೆ